ಶ್ರೀಕೃಷ್ಣ ಜನ್ಮಾಷ್ಟಮಿಯ 2 ದಿನಗಳ ಸಡಗರಕ್ಕೆ ಗುರುವಾರ ಮುಸ್ಸಂಜೆಯಲ್ಲಿ ಧೋ ಎಂದು ಸುರಿದ ಮಳೆಯ ಮಧ್ಯೆ ನಡೆದ ವೈಭವದ ಮೊಸರು ಕುಡಿಕೆ ಅಷ್ಟಮಿಯ ಸಂಭ್ರಮವನ್ನು ದ್ವಿಗುಣಗೊಳಿಸಿತ್ತು. ಕದ್ರಿ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಆಶ್ರಯದಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ನಡೆದ ಧಾರ್ಮಿಕ ಸಭೆಯ ನಂತರ ಶೋಭಾಯಾತ್ರೆ ನಡೆಯಿತು. ಅಲಂಕೃತ ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ಬೀದಿಗಳಲ್ಲಿ ಸ್ತಬ್ಧ ಚಿತ್ರಗಳು, ಬೊಂಬೆ ಕುಣಿತ, ಚೆಂಡೆ ವಾದ್ಯ, ಹುಲಿವೇಷ ತಂಡಗಳು ಸಂಭ್ರಮದ ಮಧ್ಯೆ ಎತ್ತರದ ಕಮಾನುಗಳಿಗೆ ಕಟ್ಟಲಾಗಿದ್ದ ವೈವಿಧ್ಯ ಮೊಸರು ಕುಡಿಕೆಗಳನ್ನು ಉತ್ಸಾಹಿ ಯುವಕರ ತಂಡ ಒಬ್ಬರ ಮೇಲೊಬ್ಬರು ನಿಂತು ಒಡೆದು ಹಾಕಿ ಖುಷಿಪಟ್ಟರು. ಈ ರಂಗಿನಾಟವು ಜಮಾಯಿಸಿದ ಸಾವಿರಾರು ನುಡುಗರಿಗೆ ಮುದ ನೀಡಿತು.